ಎಡಪ್ನ ಬದನೆಯ ಗೊಜ್ಜಿಗೆ ಒಳ್ಳೇದಾಗ್ತದಂತೆ. ಹಾಂ ಸರಿ. ಕಲರ್ ನೋಡ್ಬೋದು. ಕಲರ್ ಬರ್ತದೆ. ಇನ್ನು ಮೋನೆ ತಾತ ಮಲ್ಲುಂಡು ದೋಸೆ. ತೆಲಿಪು ಕಣ್ಣ 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 ಅದು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ತಿಂಡಿ ಮಲ್ಪ ಅಂದೆ ದಾದೆ ತಿಂಡಿ ಮಲ್ಪೋರು ಟೊಮೆಟೊ ದೋಸೆ. ಟೊಮೆಟೊ ದೋಸೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾಳೆಯ ಬೆಳಗ್ಗಿನ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಅವರು ಟೊಮೆಟೊ ದೋಸೆ ಮಾಡಿ ತೋರಿಸ್ತಾ ಇದ್ದಾರಂತೆ. ಹಾಂ ಸರಿ. ಏತು ಪಾವು ಪಾಡ್ದಾರೆ ತಯಾರಿ? ಹಾಂ 3 ಪಾವು ಬೆಳ್ತಿಗೆ ಹಾಕಿ ತಗೊಂಡಿದ್ದೇವೆ. ಹಾಂ ಸರಿ. ಹಾಂ ಸರಿ. ಅಂದ ಹಾಂ ಸರಿ. ಹಾಂ ಸರಿ. ಹಾಂ ಸರಿ. ಎಲ್ಲರ ಒಟ್ಟಿಗೆ ಪಾಡ್ದು ಒಟ್ಟಿಗೆ ಹಾಕಂದೆ ದೀಕ. ಹಾಂ ಸರಿ. ನಾವು ಅದು ಅಕ್ಕಿ ಮತ್ತೆ ಯಾವುದು ಉದ್ದಿನ ಬೇಳೆಯನ್ನು ನಾವು ಸಪ್ರೇಟ್ ಆಗಿ ನೆನೆಸಿಡುವುದಿಲ್ಲ, ಒಂದರಲ್ಲೇ ನಾವು ಹಾಕಿ ನೆನೆಸಿಡುವಂಥದ್ದು. ಹಾಂ ಸರಿ. 2 ಚಮಚದಷ್ಟು ಉದ್ದು ಎತ್ತದೆ ತೊಂದರೆ ಒಂಜಿ ತಟ್ಟೆ. ಹಾಂ ಸರಿ. ನಾವು 1 ತಟ್ಟೆ ಉದ್ದಿನ ಬೇಳೆ ಮತ್ತೆ ಒಂದು ಚಮಚ ಇಲ್ಲದಿದ್ರೆ 2 ಚಮಚದಲ್ಲಿ ಮೆತ್ತೆ ತಗೊಂಡಿದ್ದೇವೆ. ಇದನ್ನು ಒಟ್ಟಿಗೆ ಈಗ ನೆನೆಸಿಡುವಂಥದ್ದು. ಹಾಂ ಸರಿ. ಮತ್ತೆ ಕಡೆಯುವ. ಚೆನ್ನಾಗಿ ತೊಳೆದು ಒಟ್ಟಿಗೆ ಹಾಕಂದ್ರೆ ಒಟ್ಟಿಗೆ ದೀಪ ಬೈಯಲ್ಲಿ ಬದಲಾಡಿ ಕಡೆ ದೀಪ. ಹಾಂ ಸರಿ. ಸರಿ. ನೆನೆಸಿಡುವ ಮತ್ತೆ ಕಡೆಯುವ. ಹಾಂ ಸರಿ. ಕಡೆಯರ ಪಾಡ್ಗ. ಹಾಂ ಸರಿ. ಕಡಿಲಿಕ್ಕೆ ಹಾಕ್ತಾ ಇದ್ದಾರೆ. ಕಡೆಯರ ಪಾಡ್ಗ. ಹಾಂ ಸರಿ. ಸಣ್ಣ ವಡೆ. ಚೆನ್ನಾಗಿ ನಯವಾಗಿ ಅದನ್ನು ಕಡಿಬೇಕು ಸಣ್ಣದಾಗಿ. ಮತ್ತೆ ಗಟ್ಟಿ ಕಡೆಯುವುದು ಅದೆಲ್ಲೈತೆ ಟೊಮೆಟೊ ಪಾಡ್ನಾಗ ಈಗ ಎಷ್ಟೇ ಕಡೆಯುವುದು ಗಟ್ಟಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಮಾಡಿದೆ. ಹಾಂ ಸರಿ. ಸಣ್ಣ ಹಾಂ ಸರಿ. ಹಿಟ್ಟನ್ನು ತೆಗಿಬೇಕು. ಸಣ್ಣ ಈಗ ದೆಪ್ಪಗೆ ಬಂದದ್ದು. ಹಾಂ ದೋಸೆಗೆ ಟೊಮೆಟೊ ಇರ್ತದೆ ತೊಂದರೆ. ರೆಡ್ ಮಲ್ಲ. ಮಲ್ಲ ಮಲ್ಲ ರೆಡ್ ಉಂಟು. ಬೆಳ್ಳುಳ್ಳಿ ಆಜಿ ಬಿತ್ತು ಬೆಳ್ಳುಳ್ಳಿ ಕೊಂಚ 5 ಮುಂಚಿ ಉದ್ದದ ಕಲ್ಲರ್ದು. ಟೊಮೆಟೊ ದೋಸೆಗೆ ಟೊಮೆಟೊ ಮೇನ್ ಬೇಕು, ಹಾಗೆ ಟೊಮೆಟೊ 2 ದೊಡ್ಡದು ತಗೊಂಡಿದ್ದೇವೆ. 5 ರಿಂದ 6 ಬೆಳ್ಳುಳ್ಳಿ ಮತ್ತೆ 5 ಉದ್ದ ಮೆಣಸು. ಅದು ಕಲ್ಲರಿಗೆ ಕಲ್ಲರ್ ಕೊಡಕ ಕಡೆ ಕಡೆ. ಹಾಂ ಸರಿ. ಅದನ್ನು ಕಡಿಬೇಕು. ಒಂದು ಪೂರ ಕಡೆದಂಡು. ಸರಿ. ನೋಡ್ಬೋದು ಟೊಮೆಟೊ ಮುಂಚಿ ಬೆಳ್ಳುಳ್ಳಿ ಪಾಡ್ಗಡೆಕ್ಕೆ ಪಾಡ್ಗ ಹಿಟ್ಟು ನೋಡ್ಬೋದು. ಕಲರ್ ನೋಡ್ಬೋದು. ಕಲರ್ ಬರ್ತದೆ. ಉಪ್ಪು ಆಲ್ರೆಡಿ ನಾವು ಹಾಕಿದ್ದೇವೆ. ಉಪ್ಪು ಪಾಡ್ತೇವೆ ಅಂದರೆ ದೋಸೆ ಹಾಕುದ. ಹಾಂ ಸರಿ. ದಪ್ಪ ದೋಸೆ ಮಾಡ್ಬೋದು, ಮಸಾಲೆ ದೋಸೆ ಮಾಡ್ಬೋದು, ಸೆಟ್ ಕೂಡ ಮಾಡ್ಬೋದು. ಅದೇ ಸರಿ.
ಟೊಮೆಟೊದ ದೋಸೆ ಹಾಕುಗ ಸರಿ ಅವೊಂದು ಚೂರು ಕೈ ದಂಟುಂಡು ಐಕೆ ಎಣ್ಣೆ ದೋಸೆ ಮುಟ್ಟಾಂಡ ಐತೆ ಮೇಲ್ಗೆ ಅರ್ತಂದಂಡ ಲಕ್ಕುಂಡು ಮಸಾಲೆ ದೋಸೆ ಲೆಕ್ಕ ಮಸಾಲೆ ದೋಸೆಗೆಲ್ಲ ಕಾಣ್ತದೆ ಸರಿ ಮಸಾಲೆ ದೋಸೆ ಥರ ಮಾಡ್ಬೋದು ನಿಮಗೆ ಸೆಟ್ ದೋಸೆ ದಪ್ಪ ದೋಸೆ ಆ ಥರ ಕೂಡ ಮಾಡ್ಬೋದು ಇಂಥ ಬೋರ್ಡ್ ಅಂತ ಮಲ್ಪೊಲಿ ನೋಡ್ಬೋದು ಸ್ವಲ್ಪ ಮಲ್ಪರ ಹಾಕಲಿ ಕಣ್ಣು ಕಣ್ಣು ಬೆಳೀತದೆ ಪರಿಮಳ ಕೂಡ ಬರ್ತದೆ ಆ ಬೆಳ್ಳುಳ್ಳಿಯ ಘಮ ಮೆಣಸಿದ್ದು ಎಣ್ಣೆ ಪಾಡು ಜರ ಬಿಟ್ಟಿರ್ತದೆ ಸರಿ ದೋಸೆ ಸ್ವಲ್ಪ ಮಾಡಿಟ್ಟೆ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ನೋಡ್ಬೋದು ಕಲರ್ ಕೂಡ ಬಂದೆ ಬೇಕಿದ್ರೆ ನಿಮ್ಗೆ ಕೆಂಪು ಮೆಣಸು ಜಾಸ್ತಿ ಕೂಡ ಹಾಕ್ಬಹುದು ಕೆಂಪು ಬರೋಂಡ ಹಿಂಜ ಪಾಡೋಲಿ ಮುಚ್ಚುವ ಟೊಮೆಟೊ ಜಾಸ್ತಿ ನಾವು ಟೊಮೆಟೊ ಜಾಸ್ತಿ ಇದ್ರೆ ಕಾಡಿ 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 ದೋಸೆ ರೆಡಿಯಾಗಿ ನೋಡ್ಬೋದು ದೋಸೆ ನೋಡ್ಬೋದು ಕಣ್ಣು ಕಣ್ಣು ಬಿದ್ದಿದೆ ಟೊಮೆಟೊ ದೋಸೆ ಎಂತಲೇ ಇನ್ನು ಮೋನೆ ತಾತ ಮಲ್ಲುಂಡು ದೋಸೆ ತೆಲಿಪು ಕಣ್ಣ 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 ಅದು ಮತ್ತೆ ನೋಡ್ಬೋದು ದೋಸೆ ಟೊಮೆಟೊ ಮಸಾಲೆ ದೋಸೆ ಪೂರ ಓಲ ಮಲ್ಪೊಲಿ ಅತ್ತೆ ಮಸಾಲೆ ದೋಸೆ ಎಲ್ಲ ಅಲ್ಪೊಲಿ ದಪ್ಪ ದೋಸೆ ಎಲ್ಲ ಅಲ್ಪೊಲಿ ಸರಿ ಅಪ್ಪಲ ಅಲ್ಪೊಲಿ ಅಪ್ಪಲ ಮಲ್ಪಲಿ ಹಾಂ ಅಪ್ಪ ಕೂಡ ಮಾಡ್ಬೋದು ಇಡೀ ಅಪ್ಪಮ್ಮ ಇಡ್ಲಿ ಕೂಡ ಆಗ್ತದೆ ಇಡ್ಲಿ ಅಲ್ಪಲಿ ನೋಡ್ಬೋದು ದೋಸೆ ಸರಿ ನನ್ನ ಬೊಕ್ಕ ಟೇಸ್ಟ್ ಮಂತ ತುಕಾತೆ ಹಾಂ ಸರಿ ಅವು ಕಾಯಿಂಡ ಕಾಯಿಂಡ್ ಒಂಚೂರು ಜಾಸ್ತಿ ಕಾಯಿಂಡ್ ಜ್ಯೂಸು ಜಾಸ್ತಿ ಅಲ್ಲ ಒಂಚೂರು ಜಾಸ್ತಿ ಕಾಯ್ದು ಸೂ ಅತ್ತ ಅದಕ್ಕೆ ಅಡಕ ಆತಜಿ ಕಂಚೀಚಿ ಮೇಲ್ ಮಾತ್ರ ಒಂದು ಕಲರ್ ಆತ ದೋಸೆ 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 ಸರಿ ದೋಸೆ ಚಾಲ ದೋಸೆ ತಿನ್ಕ ಹಾಂ ಸರಿ ನೋಡ್ಬೋದು ದೋಸೆ ರೆಡಿಯಾಗಿದೆ ಎರಡೆರಡು ತಿನ್ನುವ ಹಸಿ ಆಗ್ತದೆ ನೋಡ್ಬೋದು ಬದನೆಯ ಗೊಜ್ಜು ಬದನೆದ ಗೊಜ್ಜು ಆಯ್ತು ತಿನ್ಕ ಇಂಚಾಕು ತುಕ ಸರಿ ಎಂಕ್ ಮಸಾಲೆದ ಉಂಡು ಹಾಂ ಟೇಸ್ಟ್ ಮಲ್ಪಲೆ ದೋಸೆ ಮಸಾಲೆ ದೋಸೆ ಎಡಪ್ಪನ ಬದನೆಯ ಗೊಜ್ಜಿಗೆ ಒಳ್ಳೇದಾಗ್ತದಂತೆ ಹಾಂ ಸರಿ ದೋಸೆ ನಾನು ಬಸಳೆಯ ಪದಾರ್ಥ ಉಂಟು ಬಸಳೆ ಮತ್ತು ಹೆಸರು ಕಾಳಿದ್ದು ಪದಂಗಿದ ಹಾಂ ನೋಡ ಒಂದೆರಡು ಹಾಕೊಂಡು ಒಳ್ಳೇದಾಗ್ತದೆ ದೋಸೆ ಮೇಲೆ ಟ್ರೈ ಮಾಡಿ ಬೆಳಗಿನ ತಿಂಡಿಗೆ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಾವು ಚಹಾ ಕುಡಿತೇವೆ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ತಿಕ್ಕಗ ನಮ್ಮ ಹೊಸ ಬಾಯ್ ಬಾಯ್ ಬಾಯ್